25ನೇ ತಾರೀಕು ಒಂದು ಬರ್ಕೆ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಸೀವ್ ಮಾಡಿದ್ದೀವಿ. 25ನೇ ತಾರೀಕು ಸಾಯಂಕಾಲ ಒಂದು ಮಹಿಳಾ ನೊಂದವರು ತಮ್ಮ ಇಬ್ಬರು ಸ್ನೇಹಿತರ ಜೊತೆಗೆ ಸಜಿತ್ ಮತ್ತು ಹಮೀದ್ ಜೊತೆಗೆ ಇಲ್ಲಿ ಸಿಟಿಲಿರೋದು ಒಂದು ಫುಡ್ಲ್ಯಾಂಡ್ ಹೋಟೆಲ್ಗೆ ಊಟ ಮಾಡಿ ಹೋಗಿದ್ದಾಳೆ. ಆವಾಗ ರಾತ್ರಿ 11:30ಗೆ ಊಟ ಮುಗಿಸಿ ಬರುವಾಗ ಕೆಳಗಡೆ ಬಂದಾಗ ಕಾರ್ಗೆ ಹಿಂದೆ ತಗೊಳ್ಳುವಾಗ ಒಂದು 2 ವೀಲರ್ಗೆ ಅವರು ಟಚ್ ಮಾಡಿದ್ದಾರೆ. ಆವಾಗ 2 ವೀಲರ್ ಕೆಳಗಡೆ ಬಿದ್ದಿದೆ. ನಂತರ ಈ 2 ವೀಲರ್ ಓನರ್ ಜೊತೆಗೆ ಸ್ವಲ್ಪ ಅದು ಮಾತು ಚಕಮಕಿ ಆಯಿತು. ಆವಾಗ ಆ ಸನ್ನಿವೇಶದಲ್ಲಿ ಕಂಪ್ಲೇಂಟ್ ಪ್ರಕಾರ ಯಾರೋ ಒಬ್ಬರು ಈ ಮಹಿಳಾ ನೊಂದವಳಿಗೆ ಕಪಾಲ್ ಮೇಲೆ ಒಂದು ಹೊಡೆದಿದ್ದಾರೆ ಮತ್ತು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಸೊ ನಂತರ ನೆಕ್ಸ್ಟ್ ಡೇ ಇದು ಮಹಿಳಾ ಅವರು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ದಾರೆ. ನಂತರ ನಮಗೆ MLC ಬಂದಿದೆ. ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ 354 ಮತ್ತು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ. ಈಗ ಈ ಕೇಸು ನಾವು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಆರೋಪಿಗಳನ್ನು ಅರೆಸ್ಟ್ ಆಗಿದೆ? ಇಲ್ಲ, ಏನೂ ಎಲ್ಲ CCTV ಫುಟೇಜ್ ಮತ್ತು ಎಲ್ಲ ವೆರಿಫೈ ಮಾಡ್ತಿದ್ದೀವಿ. ಯಾರು ಅವರಿಗೆ ಕಪಾಲ್ ಮೇಲೆ ಹೊಡೆದಿದ್ದಾರೆ ಮತ್ತು ಯಾರು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಸೊ ವರ್ಕ್ ಈಸ್ ಅಂಡರ್ ಪ್ರೋಗ್ರೆಸ್. ಇಲ್ಲ, ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಸಾಕ್ಷಿ ಇರಬೇಕು. ಏನಾದರೂ ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ, ಹಾಗೇನಾದರೂ ಕಂಡು ಬಂದಿದೆಯಾ? ಅದು ಈಗ ನಾವು ಎಲ್ಲ ಪ್ರೊಸೆಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಬಟ್ ಆದರೆ ಕಂಪ್ಲೇಂಟ್ ಮತ್ತು ಕಂಪ್ಲೇಂಟ್ ಏನು ತಿಂದಿದ್ದಾರೆ ಕುಡಿದಿದ್ದಾರೆ ಅದರಿಂದ ಏನು ಸಂಬಂಧ ಇಲ್ಲ. ರೈಟ್, ಇಫ್ ಎನಿವನ್ ಹ್ಯಾಸ್ ಮಿಸ್ಬಿಹೇವ್ಡ್ ವಿತ್ ದ ಲೇಡಿ, ಆ ಪ್ರಕಾರ ನಾವು ಕೇಸ್ ಇನ್ವೆಸ್ಟಿಗೇಟ್ ಮಾಡಲೇಬೇಕು. ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. UPI ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್, ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು 1 ನಡೆಸ್ತಾ ಇರುವ ATM. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, KSRTC ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಸಿಟಿ ಗೋಲ್ಡ್ನ ಎದುರು, ಜುಮಾ ಮಸೀದಿ ಬಳಿ, ಮುಖ್ಯ ರಸ್ತೆ, ಪುತ್ತೂರು. KEB ಬಿಲ್ ಕೌಂಟರ್ನ ಎದುರುಗಡೆ, ಸೋನು ಸ್ಟುಡಿಯೋ ಬಳಿ, ಮಾರ್ಕೆಟ್ ರಸ್ತೆ, ಪುತ್ತೂರು. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.